ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮೂಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಒಂಜಿ ಸೇವೆಡು 10 ಪ್ರಯೋಜನಾలు ಪಂಪಿನ ಘೋಷವಾಕ್ಯಡು ಜಿಯೋ ಏರ್ ಫೈಬರ್ ಸೇವೆಲು ತೊಕ್ಕೋಟು ಓವರ್ ಬ್ರಿಡ್ಜ್ದ ಜಿಯೋ ಪಾಯಿಂಟ್ ಶುಕ್ರವಾರ ಕಾಂಡೆ ಉದಿಪನಾತನು. ఇంటర్నెట్ 5 ఛానళ్లద టీవీ సేవలను ఉలపడైన జియో ఎయిర్ ఫైబర్ ಒಂಜಿ ಸೇವೆಡು 10 ಪ್ರಯೋಜನಾలు ಪಂಪಿನ ಘೋಷವಾಕ್ಯಡು ತೊಕ್ಕೋಡು ಓವರ್ ಬ್ರಿಡ್ಜ್ದ ಜಿಯೋ ಪಾಯಿಂಟ್ ಶುಕ್ರವಾರ ಕಾಂಡೆ ಉದಿಪನಾತದು. ತೊಕ್ಕೋಡು ಸೀಸನ್ ಕೇಬಲ್ ಚಾಲದ ಕೊಲ್ಯ ಕೇಬಲ್ ಸಂಸ್ಥೆದ ವಸಂತ್ ಕೆಎನ್ ತೊಡರ್ ಬೆಳಗಾದ ಜಿಯೋ ಏರ್ ಫೈಬರ್ ಸೇವೆಯನ್ನು ಉದಿಪನ ಮಲ್ತೇರು. ಜಿಯೋ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲೆದ ಹಿರಿಯ ಪ್ರಬಂಧಕರು ಹರೀಶ್ ಪಾಟಾಳಿ ಬೊಕ್ಕ ತೊಕ್ಕೋಡು ಸೀಸನ್ ಕೇಬಲ್ ಚಾಲದ ಮಾಜಿ ಆಡಳಿತ ನಿರ್ದೇಶಕರು ಗಣೇಶ್ ಕೆಎನ್ ಕೇಕ್ ಕತ್ತೆರ್ದು ಜಿಯೋ ಏರ್ ಫೈಬರ್ದ ಬಿಡುಗಡೆಗೆ ಸಂಭ್ರಮದ ಚಾಲನೆ ಕೊರಿಯರು. ಈ ಪುರ್ದು ಪಾತೆರ್ನ ಜಿಯೋ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಬಂಧಕರು ಹರೀಶ್ ಪಾಟಾಳಿ ಜಿಯೋ ಏರ್ ಫೈಬರ್ ಸೇವೆಡು ಇಲ್ಲಡೆ ಕಚೇರಿಲೆಗ್ ಪಾಡಾಡ ಒವ್ವೆ ಕೇಬಲ್ದ ಅಗತ್ಯ ಇಜ್ಜಿ ಆಂಟನ ಮೂಲಕ ದಿಂಜ ವೇಗದ ಇಂಟರ್ನೆಟ್ ಸೇವೆ 5 ಟಿವಿ ಚಾನೆಲ್ದ ಸೇವೆ ಬೊಕ್ಕ ಬೇತೆ ಬೇತ ಪ್ರಯೋಜನಗಳನ್ನು ಗ್ರಾಹಕರು ಪಡೆಯಲು ಪಂಡ ತೆರಿಪಾಯರು. ಜಿಯೋ ಏರ್ ಫೈಬರ್ ನಮ್ಮ ಉಳ್ಳಾಲಕ್ಕೆ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇದೊಂದು ಉಳ್ಳಾಲ ಜನತೆಗೆ ಅತ್ಯಂತ ಸಂತೋಷವಾದಂಥ ವಿಷಯ. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಇದೀಗ 9ನೇ JP ಅಂದರೆ ಜಿಯೋ ಪಾಯಿಂಟಲ್ಲಿ ನಾವು ಈಗ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ದಿನವೇ ನಾವು ಪುತ್ತೂರು ಮತ್ತು ಉಳ್ಳಾಲದಲ್ಲಿ 2 ಕಡೆಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಏರ್ ಫೈಬರ್ ಜನತೆಗೆ ಏನು ಉಪಯೋಗ ಅಂದರೆ ಇದು ಈಗ ಅತ್ಯಂತವಾಗಿ ವೇಗವಾಗಿ ಹೋಗ್ತಾ ಇರುವಂಥ ಈ ಇಂಟರ್ನೆಟ್ ಜಗತ್ತಿನಲ್ಲಿ ನಮಗೆ ಎಲ್ಲರಿಗೂ ಇಂಟರ್ನೆಟ್ ಬೇಕು. ಹಾಗಾಗಿ ನಾವು ನಮ್ಮ ಜಿಯೋ ಕಂಪನಿಯು ಏರ್ ಫೈಬರ್ ಅನ್ನೋದನ್ನು ಇವತ್ತು ಲಾಂಚ್ ಮಾಡ್ತಾ ಇದೆ. ಏರ್ ಫೈಬರಲ್ಲಿ ಮುಖ್ಯವಾಗಿ ಏನು ಸಿಗ್ತದೆ ಅಂದರೆ, ಇವಾಗ ಏರ್ ಫೈಬರ್ದು ವಿಶೇಷತೆ ಏನಂದರೆ ಹೊರಗಿಂದ ವೈರನ್ನು ಎಳೆಯುವಂಥ ಅವಶ್ಯಕತೆ ಇಲ್ಲ. ಒಳಗೆ ಆ್ಯಂಟನಕ್ಕೆ ಇದನ್ನು ಕನೆಕ್ಟ್ ಮಾಡಿ ನಾವು ಇಂಟರ್ನೆಟನ್ನು ಮನೆಗೆ ಒದಗಿಸ್ತೇವೆ. ಇದರಲ್ಲಿ ಕೇವಲ ಇಂಟರ್ನೆಟ್ ಅಲ್ಲ, ಇಂಟರ್ನೆಟ್ ಮತ್ತು 560 TV ಚಾನಲ್ಗಳನ್ನು ಒದಗಿಸ್ತಾ ಇದ್ದೇವೆ. ಅದೇ ರೀತಿ OTT ಚಾನಲ್ಸ್ ಇದರಲ್ಲಿ ದೊರೆಯುತ್ತದೆ. ಇದು ಅತ್ಯುತ್ತಮವಾದಂಥ ಸೇವೆ. ಇದು 599ಕ್ಕೆ ನಮಗೆ 560 ಚಾನಲ್ಸ್ ಪ್ಲಸ್ ಇಂಟರ್ನೆಟ್ ಕೊಡ್ತಾ ಇದ್ದೇವೆ, ಪ್ಲಸ್ GST ಇದೆ ಅದಕ್ಕೆ. ಅದನ್ನು ಸೇರಿ 706 ರೂಪಾಯಿಗೆ ಕಸ್ಟಮರಿಗೆ ಇದು ಒದಗಿಸ್ತಾ ಇದ್ದೇವೆ. 6 ತಿಂಗಳ ಸೇವೆಯನ್ನು 5240 ರೂಪಾಯಿಗೆ ನಾವು ಒದಗಿಸ್ತಾ ಇದ್ದೇವೆ. ಈ ಸೇವೆಯನ್ನು ನೀವೆಲ್ಲರೂ ಸದುಪಯೋಗಗೊಳಿಸಿಕೊಳ್ಳಿ ಅಂತ ಕೇಳಿಕೊಡ್ತಾ ಇದ್ದೇವೆ. ಲೋಕಲ್ ಚಾನಲ್ಸ್ ಬರೋಲ್ಲ ಅದರಲ್ಲಿ ಯೂಟ್ಯೂಬ್ ಮುಖಾಂತರ ಮಾಡ್ಬೋದು. ಯೂಟ್ಯೂಬ್ಗೆ ಹೋಗಿ ಲೋಕಲ್ ಚಾನಲ್ಸನ್ನು ತಗೊಳ್ಬೋದು. ಜಿಯೋ ಏರ್ ಫೈಬರ್ ಬೊಕ್ಕ ಜಿಯೋ ಫೈಬರ್ ಇಂಚ 2 ರೀತಿದ ಸೇವೆలను ತಂಕ್ಲು ಒದಗಾವ. ಅವೆತ ಒಟ್ಟಿಗೆ ಪ್ರಾದೇಶಿಕ ಚಾನೆಲ್ನ ಆಪ್ ಮುಖಾಂತರ ಕೊರಿಯರ ತಯಾರ್ಲೆನು ಮಲ್ತೊಂದುಲ್ಲ ಪಂಡದು ಗಣೇಶ್ ಕೆಎನ್ ತೆರಿಪಾಯರು. ಜಿಯೋ ಏರ್ ಫೈಬರ್ ಮತ್ತು ಜಿಯೋ ಫೈಬರ್ ಅಂತ ಎರಡು ಕಾನ್ಸೆಪ್ಟ್ ಇಂದ ಅವ್ರದ್ದು ಇದುಂಟು. ಜಿಯೋ ಏರ್ ಫೈಬರ್ ಅಂದರೆ ಇದರಲ್ಲಿ ಕೇಬಲ್ ಎಳೆಯುವಂಥ ಅವಶ್ಯಕತೆ ಇಲ್ಲ. ಜಿಯೋ ಫೈಬರ್ ಅಂದರೆ ಅದರಲ್ಲಿ ಕೇಬಲ್ ಎಳೆದು ಕನೆಕ್ಷನ್ ಮಾಡಲಿಕ್ಕೆ ಎರಡು FSC ನಮಗೆ ಸ್ಯಾಂಕ್ಷನ್ ಆಗಿದೆ. ನನ್ನ ಲೆಕ್ಕದಲ್ಲಿ ಈ ತಿಂಗಳ ಎಂಡಲ್ಲಿ ನಾವು ಅದರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಜಿಯೋ ಫೈಬರನ್ನು ಸ್ವಲ್ಪ ಹೈಫೈ ಏರಿಯಾ ಕಸ್ಟಮರಿಗೆ ನಾವು ಇಲ್ಲಿ ಎನ್ಕ್ವೈರಿ ಉಂಟು ತುಂಬ ನಮಗೆ. ಹಾಗೆ ಇದನ್ನು ಕೂಡ ನಾವು ಕೇಬಲ್ ಫೀಲ್ಡಲ್ಲಿ 30 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೇವೆ.
ಮತ್ತು ಇದನ್ನು ಕೂಡ ಅದರೊಟ್ಟಿಗೆ ನಾವು ಜಿಯೋ ಕಂಪನಿಯೊಟ್ಟಿಗೆ ಸೇರಿ ಇದನ್ನು ಕೂಡ ಸ್ವಲ್ಪ ಮುಂದ್ಕೊಂಡು ಹೋಗುವ, ಯಾರಿಗೆ ಜಿಯೋ ಬೇಕು ಅವರಿಗೆ ಇದನ್ನು ಕನೆಕ್ಟ್ ಮಾಡುವ ಅಂತ ನಮ್ಮ ಅಭಿಪ್ರಾಯದಿಂದ. ಮತ್ತು ಲೋಕಲ್ ಚಾನಲ್ಸನ್ನು ಕೂಡ ಆ್ಯಪಿನ ಮುಖಾಂತರ ನಾವು ಇದನ್ನು ಒದಗಿಸುವಂಥ ಮುಂದಿನ ದಿನಗಳಲ್ಲಿ ಆ್ಯಪಿನ ಮುಖಾಂತರ ಆ ಲೋಕಲ್ ಚಾನಲ್ಸ್ ಎಲ್ಲ ಲೋಕಲ್ ಚಾನಲ್ ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಉಳ್ಳಾಲದ ಎಲ್ಲ ಜನಗಳು ಇದಕ್ಕೆ ಸಹಕರಿಸಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಎಲ್ಲ ಕೇಬಲ್ ಆಪರೇಟರ್ಸ್ ಇದ್ದಾರೆ. ಒಂದು ನಮ್ಮ ಇದರಲ್ಲಿ ಒಂದು 40 ಜನ ಇದ್ದಾರೆ ಕೇಬಲ್ ಆಪರೇಟರ್ಸ್. ಮತ್ತು ಕೆಲವು ಏರಿಯಾಗೆ ಇದು ಅಂದರೆ ಅವರು ಚೆಕ್ ಮಾಡಿದ್ದಾರೆ ಯಾವ ಏರಿಯಾದಲ್ಲಿ 5G ಕರೆಕ್ಟಾಗಿ ಬರ್ತದೆ ಆ ಏರಿಯಾದಲ್ಲಿ ಮಾತ್ರ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತದೆ. ಸಾಧಾರಣ ಇಲ್ಲಿಂದ ನಮ್ಮದು ಒಂದು ಉಳ್ಳಾಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5G ಎಲ್ಲ ಕಡೆಯಲ್ಲಿ ಬರ್ತಾ ಉಂಟು ಅಂತ ಹೇಳಿದ್ದಾರೆ ಈಗ. ಮತ್ತು ನಮಗೆ ಆ್ಯಪೆಲ್ಲ ಬರ್ತಾ ಇದೆ ಟೆಸ್ಟ್ ಮಾಡಲಿಕ್ಕೆ, ಎಲ್ಲಿ ಕರೆಕ್ಟ್ ಅವ್ರದ್ದು ಸಿಗ್ನಲ್ ಬರ್ತದೆ ಅಲ್ಲಿಂದ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತದೆ. ಸಿಸಿನ್ ಕೇಬಲ್ ಜಾಲ ಸಂಸ್ಥೆದ ಪ್ರಕಾಶ್ ಡಿಸೋಜಾ, ಪ್ರಶಾಂತ್ ಶೆಟ್ಟಿ, ಜಿಯೋ ಪಾಲುದಾರರು ಆರ್ಕೆ ಎಂಟರ್ಪ್ರೈಸಸ್ ಸಂಸ್ಥೆದ ರಾಜೇಶ್, ಜಿಯೋ ಪಾಯಿಂಟ್ ಪ್ರಬಂಧಕರು ಹುಸೇನ್, ಸಹಾಯಕ ಪ್ರಬಂಧಕರು ಕಾರ್ತಿಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಿಯೋ ಪಾಯಿಂಟ್ದ ಕುಡ್ಲ ವಿಭಾಗದ ಪ್ರಬಂಧಕರು ಮಹೇಶ್ ಸಭೆ ನಿಂತ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಜಿಯೋ ಏರ್ ಫೈಬರ್ ಸೇವೆಯನ್ನು ಒದಗಾವನ ವರ್ಮ ಜಿಯೋ ಪಾಯಿಂಟ್ಲು ಈತನಿಂಗನೆ ಉದಿಪನ ಆದಿತ್ತದು ಉಳ್ಳಾಲಬೊಕ್ಕ ಪುತ್ತೂರುಡು ರದ್ದು ಕೇಂದ್ರಲು ಶುಕ್ರವಾರ ಉದಿಪನಾಡು ದುಂಬಗ್ ಮೂಡಬಿದ್ರೆ ಬೆಳ್ತಂಗಡಿ ಮಂಚಿಡು ಜಿಯೋ ಪಾಯಿಂಟ್ಲು ಉದಿಪನಾಯರ ಉಂಡು ಪಂಡು ತೆರಿಪಾಯರು. ಸೊ ಇವತ್ತು ಜಿಯೋ ಉಳ್ಳಾಲ ಏರಿಯಾದಲ್ಲಿ ಜಿಯೋ ಏರ್ ಫೈಬರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕಾಗಿ ನಮ್ಮ ಜಿಯೋ ದಕ್ಷಿಣ ಕನ್ನಡದ ಅಧಿಕಾರಿಯಾಗಿರುವ ಹರೀಶ್ ಅವರು ಉಪಸ್ಥಿತ ಇದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ನಮ್ಮ ತುಕ್ಕೋಟೆ ಏರಿಯಾದ ಉದಯ್ ಅವರು, ಗಣೇಶ್ ಅವರು, ಸೊ ಅವರು ಆಲ್ರೆಡಿ ಇಲ್ಲಿ ಕೇಬಲ್ ಆಪರೇಟರ್ ಆಗಿದ್ದು ಸೊ ಹಲವು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಈ ಉಳ್ಳಾಲದ ಏರ್ ಫೈಬರನ್ನು ಇಲ್ಲಿಂದ ಮುಂದೆ ಇವರೇ ಸರ್ವಿಸ್ ಮಾಡಲಿಕ್ಕಿದ್ದಾರೆ. ಸೊ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾರೆ. ಎಂಪ್ಲಾಯಿಗಳು ಹಾಗೂ ನಮ್ಮ ಇಲ್ಲಿಯ ಮೀಡಿಯಾದಲ್ಲಿ ಸ್ವಾಗತವನ್ನು ಬಯಸ್ತಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. KCF ದಶಮಾನೋತ್ಸವ ಲೇಸದ ಅಂಗವಾದ ಬೇತೆ ಬೇತೆ ಯೋಜನೆಲಿದ ಲೋಕಾರ್ಪಣೆ ಅಂಚನೆ ಬೇತೆ ಬೇತೆ ಕಾರ್ಯಕ್ರಮಗಳು ಮೇ 14 ತಾರೀಕು ಐತಾರ ಕಾಂಡೆ 10 ಗಂಟೆ ಹಿಡಿದು ರಾತ್ರಿ 10 ಗಂಟೆ ಮುಟ್ಟ ಕುಡ್ಲ ಅಡ್ಯಾರ್ ಗಾರ್ಡನ್ ನಡಪೆರ ಉಂಡು ಪಂಡದು KCF ಅಂತಾರಾಷ್ಟ್ರೀಯ ವೇದಿಕೆದ ಅಧ್ಯಕ್ಷರು DP ಯೂಸುಫ್ ಸಕಾಫಿ ಸುದ್ದಿಗೋಷ್ಠಿ ತಿಳಿಸಿದರು. ಅನಿವಾಸಿ ಕನ್ನಡಿಗರನ ಸಂಘಟನೆಯಾದ ಅಸ್ತಿತ್ವಗು ಬೈದಿನ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕರಿ 10 ವರ್ಷದ ತುಂಬು ಅಸ್ತಿತ್ವಗು ಬತ್ತದಿತ್ತದು ಇಂದೆತ ದಶಮಾನೋತ್ಸವ ಲೇಸು ಬೇತೆ ಬೇತೆ ಯೋಜನೆಲದ ಲೋಕಾರ್ಪಣೆ ಸೇರಿನಂಚ ವೈವಿಧ್ಯಮಯ ಕಾರ್ಯಕ್ರಮಲು ಮೇ 14 ತಾರೀಕು ಐತಾರ ಕಾಂಡೆ 10 ಗಂಟೆ ಇದ್ದು ರಾತ್ರಿ 10 ಗಂಟೆ ಮುಟ ಕುಡ್ಲ ಅಡ್ಯಾರ್ ಗಾರ್ಡನ್ ನಡಪೆರೆ ಉಂಡು ಪಂಡದು ಸುದ್ದಿಗೋಷ್ಠಿಡು ತೆರಿಪಾಯಿನ KCF ಅಂತಾರಾಷ್ಟ್ರೀಯ ವೇದಿಕೆದ ಅಧ್ಯಕ್ಷರು DP ಯೂಸುಫ್ ಸಕಾಫಿ, ಭಾರತದ ಗ್ರಾಂಡ್ ಮುಫ್ತಿ ಉಲಾಮಾ ಒಕ್ಕೂಟದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸುಲ್ತಾನುಲ್ ಉಲಾಮಾ AP ಅಬೂಬಕರ್ ಮುಸ್ಲಿಯಾರ್ ದಶಮಾನೋತ್ಸವದ ಲೇಸಡು ಭಾಗವಹಿಸಿರುಳ್ಳರು. ಸುನ್ನಿ ಜಮಿಯತುಲ್ ಉಲಾಮಾ ರಾಜ್ಯಾಧ್ಯಕ್ಷರು ಕಾಜಿ ಜೈನುಲ್ ಉಲಾಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ಉದಿಪನ ಮಲ್ಪೆರುಳ್ಳರು. ಪುಗರ್ತಿದ ಬಾಗ್ಮಿ ಮೌಲಾನಾ ಪೆರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಮುಖ್ಯ ಭಾಷಣ ಮಲ್ಪೆರುಳ್ಳರು. ಆಧ್ಯಾತ್ಮಿಕ ನಾಯಕರು ಸಯ್ಯದ್ ಕುಂಬುಲ್ ತಂಗಲ್, ಸಯ್ಯದ್ ಕೂರತ್ ತಂಗಲ್, ಸಯ್ಯದ್ ಖಲೀಲ್ ತಂಗಲ್, ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುನ್ನಿ ಭಾಗವಹಿಸಿರುಳ್ಳರು ಪಂಡದು ತೆರಿಪಾಯಿರು. ಅದೇ ರೀತಿ ಯಾವುದೆಲ್ಲ ಕಷ್ಟಗಳಿಗೆ ಸ್ಪಂದಿಸುವಂಥ ಅವಸ್ಥೆ ಬರುತ್ತದೆ ಆ ಸಂದರ್ಭದಲ್ಲಿ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಈಗ 10ನೇ ವಾರ್ಷಿಕದಲ್ಲಿ ನಾವು 10 ಬಡ ಹೆಣ್ಣು ಮಕ್ಕಳ ಮ್ಯಾರೇಜ್ ನಾವು ಮಾಡ್ತಾ ಇದ್ದೇವೆ. 10 ಮನೆಗಳನ್ನು ನಾವು ದಾರುಲ್ ಅಮಾನ್ ಎಂಬ ವಿಷಯದಲ್ಲಿ 10 ಮನೆಯನ್ನು ಕಟ್ಟಿಕೊಡ್ತಾ ಇದ್ದೇವೆ. 10 ಕೊಳವೆ ಬಾವಿಗಳನ್ನು, ಅದೇ ರೀತಿ ಸರಕಾರಿ ಶಾಲೆಗಳಿಗೆ ಅವಶ್ಯಕತೆ ಬರುವ ಕಡೆಗೆ 10 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯವನ್ನು ಅದನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 10 ಪುಸ್ತಕಗಳ ಬಿಡುಗಡೆ, ಸುವನೀರು ಬಿಡುಗಡೆ, ಈ ರೀತಿ ಈ ಬಾರಿ ಪ್ರತಿ ವರ್ಷ ನಿಮಗೆ ಗೊತ್ತಿರಬಹುದು ಹಜ್ಜಿಗೆ ಲಕ್ಷೋಪಲಕ್ಷ ಜನರು ನಮ್ಮ ಭಾರತದಿಂದ ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಸುಮಾರು 300ರಷ್ಟು ನಮ್ಮ ವಾಲಂಟಿಯರ್ಸ್ ಸ್ವಯಂ ಸೇವಕರಲ್ಲಿ ಯಾವುದೇ ಅವರಿಗೆ ಅವರ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ನಮ್ಮ ಕಾರ್ಯಕರ್ತರಲ್ಲಿ ಅವರಿಗೆ ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ನಮ್ಮ ರಿಪೋರ್ಟ್ ಬಂದಿದೆ. ನಮ್ಮ ಕನ್ನಡಿಗರು ಭಾರತೀಯರನ್ನು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸ್ವೀಕರಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಮಜಲುಗಳಲ್ಲಿ ಯಾವುದೆಲ್ಲ ರೀತಿಯೊಬ್ಬ ಊರಿನವರಿಗೆ ಮತ್ತು ಅಲ್ಲಿಯ ಜನರಿಗೆ ಯಾವುದೆಲ್ಲ ರೀತಿಯಲ್ಲಿ ಸಹಕರಿಸಲು ಸಾಧ್ಯವಾಗ್ತದೆಯೋ ಅವರಿಗೆ ನೆರವು ಮಾಡಲು ಸಾಧ್ಯವಾಗ್ತದೆ ಆ ರೀತಿಯಲ್ಲಿ ಎಲ್ಲ KCF ಯಾವುದೇ
ಅಲ್ಲಿ ನಮ್ಮ ಜಾತಿ ಮತ್ತು ವ್ಯತ್ಯಾಸಗಳಲ್ಲಿ ಎಲ್ಲರಿಗೂ ಸಹಕಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ತುಂಬ ಈ ಸಂಘಟನೆಯು ಕಾರ್ಯಾಚರಿಸುತ್ತಾ ಬಂದಿದೆ. ಇದರ ಎಕ್ಸಲೆನ್ಸ್ ಮೀಟ್ 19ರಂದು ವಿದ್ಯಾರ್ಥಿ ಸಮಾವೇಶ ನಡೆಯಿದೆ. ಅದೇ ರೀತಿ NRI ಅವರಿಗೂ ಕೂಡ ಒಂದು ನಮ್ಮ ಸಮಾವೇಶವಿದೆ, ಎಕ್ಸಲೆನ್ಸಿ ಮೀಟ್ ಇದೆ, ಪ್ರತಿನಿಧಿ ಸಮ್ಮೇಳನವಿದೆ. ಭಾರತ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರ ಅವರವರು, ಅದೇ ರೀತಿ ನಮ್ಮ ಕರ್ನಾಟಕದ ಕಾಜಿ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ, ಖ್ಯಾತ ವಾಗ್ಮಿ ಪೆರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಮತ್ತು ಎಣಪೊಯ ಅಬ್ದುಲ್ಲ ಕುഞ്ഞി, ಕುಂಬೋಲ ಆಟಕ್ಕೊಯತ್ತಂಗಲ್ ಸಹಿತ ಇರುವಂಥ ಹಲವಾರು ಅಂತಾರಾಷ್ಟ್ರೀಯ ಅದೇ ರೀತಿ ಸಾಮಾಜಿಕ ಶೈಕ್ಷಣಿಕ ನಾಯಕರು ಭಾಗವಹಿಸಲಿದ್ದಾರೆ. ವಕ್ಫ್ ಸಮಿತಿ ಮಾಜಿ ಅಧ್ಯಕ್ಷರು ಶಾಫಿ ಸಾದಿ, KCF ದಶಮಾನೋತ್ಸವ ಸಮ್ಮೇಳನ ಸಮಿತಿ ಅಧ್ಯಕ್ಷರು ಹಾಜಿ ಅಬೂಬಕರ್ ರೈಸ್ಕೋ, KCF ದಶಮಾನೋತ್ಸವ ಸಮ್ಮೇಳನ ಕಾರ್ಯದರ್ಶಿ ಮುಮ್ತಾಜ್ ಅಲಿ ಕೃಷ್ಣಾಪುರ, ಸುನ್ನಿ ಯುವಜನ ಸಂಘ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ KM ಅಬೂಬಕರ್ ಸಿದ್ದಿಕ್, ಸಮ್ಮೇಳನ ಸ್ವಾಗತ ಸಮಿತಿ ನಿರ್ವಾಹಕ ಕಾರ್ಯದರ್ಶಿ ಸಲೀಂ ಕನ್ಯಾಡಿ, ಕರ್ನಾಟಕ ಮುಸ್ಲಿಂ ಜಮಾಯತ್ ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ ರಹೀಂ ಸಾದಿ ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿಗೆ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾದ ಪುಗರ್ತದ ಸಮಾಜ ಸೇವಕರು ದಿನಕರ್ ಉಳ್ಳಾಲ್ ನಾಮಪತ್ರ ಸಲ್ಲಿಸಿದರು. ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ವ್ಯಾಪ್ತಿದ ನೈಋತ್ಯ ಪದವೀಧರರ ಕ್ಷೇತ್ರಗೂ ನಾಮಪತ್ರ ಸಲ್ಲಿಸಾಯಿನ ದಿನಕರ್ ಉಳ್ಳಾಲ್ ಕರಿ 45 ವರ್ಷಡು ಸಾಮಾಜಿಕವಾದ ಸಂಘ ಸಂಸ್ಥೆಲೆಡು ಚುನಾಯಿತ ಜನಪ್ರತಿನಿಧಿಯಾದ ಪ್ರಾಮಾಣಿಕತೆಡು ದಕ್ಷತೆಡು ನೈತಿಕತೆಗೂ ಒತ್ತು ಕೊರೊಂದು ಸಮಾಜಡು ಶಾಂತಿ ಸೌಹಾರ್ದತೆಗೂ ಸಾಮರಸ್ಯಗೂ ಆದ್ಯತೆ ಕೊರೊಂದು ನಿಸ್ವಾರ್ಥ ಸೇವೆಯನ್ನು ಮತ್ತೊಂದು ಬೈದಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಸರಿಯಾಯಿನ ಪೂರ್ವ ಸಿದ್ಧತೆ ಇತ್ತನ ಆಪತ್ತಿಗೆ ಒಳಗಾಯಿನ ಸಂದರ್ಭಡು ಜೀವನ ರಕ್ಷಣೆ ಮನ್ಪಲ್ಲಿ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಡು ಪ್ರವಾಹ ರಕ್ಷಣಾ ತಂಡದ ಪೂರ್ವ ಸಿದ್ಧತಾ ಸಭೆಯನ್ನು ಶುಕ್ರವಾರ ಕಾಂಡೆ ಅಡನೆ ಮಾಡಿದ್ದೇರು. ಸಭೆಟ್ ಗೃಹ ರಕ್ಷಕ ಸಿಬ್ಬಂದಿಲೆಗೂ ತರಬೇತಿ ಮಾರ್ಗದರ್ಶನ ಕೊರ್ನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಪ್ರವಾಹ ರಕ್ಷಣಾ ತಂಡದ ಸೊತ್ತುಲಾಯಿನ ಆಸ್ಕಾರ್ ಲೈಟ್, ಲೈಫ್ ಜಾಕೆಟ್, ಲೈಫ್ ಬೋಟ್ ಬೊಕ್ಕ ಬರ್ಲುಲೇನು ಸರಿಯಾದ ಉಂಡಾ ಪಂಡದು ಪರೀಕ್ಷಿಸಾದು ಸನ್ನದ್ಧ ಸ್ಥಿತಿಟು ದೀವೋಡು ಅಂಚೆ ಇತ್ತುಂಡ ಮಾತ್ರ ಪ್ರಾಕೃತಿಕ ವಿಕೋಪದ ಪೊರ್ತುಡು ಆಪತ್ತಿಗೆ ಒಳಗಾಯಿನ ಜೀವರೇನು ರಕ್ಷಣೆ ಮಲ್ಪೆರೆ ಸಾಧ್ಯ ಪಂಡ ತೆರಿಪಾದು ಪ್ರವಾಹ ರಕ್ಷಣಾ ತಂಡದ ಗೃಹ ರಕ್ಷಕ ಸಿಬ್ಬಂದಿಲೆಗೂ ಮಾರ್ಗಸೂಚನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಈ ದಿವಸ ಮುಂಬರುವ ಮಾನ್ಸೂನ್ ಎದುರಿಸಲು ಸಕಲ ಸರ್ವ ಸಿದ್ಧತೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ದಳ ಮಾಡಿಕೊಂಡಿದೆ. ಈ ದಿವಸ ನಾವು ನಮ್ಮ ಗೃಹ ರಕ್ಷಕ ದಳದ ಒಂದು ವಿಪತ್ತು ನಿರ್ವಹಣಾ ತಂಡ ಫ್ಲಡ್ ರೆಸ್ಕ್ಯೂ ಟೀಮ್ ಅಂತ ಹೇಳಿ ಅದನ್ನು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮಗೆ ಜಿಲ್ಲಾಡಳಿತ 70 ಗೃಹ ರಕ್ಷಕರ ಒಂದು ತಂಡವನ್ನು ಮಾಡಿ ಜಿಲ್ಲೆಯಾದ್ಯಂತ ಈ ಮಳೆಗಾಲದ ಸಂದರ್ಭಗಳಲ್ಲಿ ಉಂಟಾಗುವಂತಹ ಪ್ರಾಕೃತಿಕ ವಿಕೋಪಗಳನ್ನು, ನೆರೆ ಹಾನಿಗಳನ್ನು ಎದುರಿಸಲು ಸನ್ನದ್ಧವರಾಗಿದ್ದೇವೆ. ನಾವು ನಮ್ಮಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು, ಇನ್ಫ್ಲೇಟಬಲ್ ಬೋಟ್ ಇದೆ, ಲೈಫ್ ಬಾಯ್ಗಳು, ಲೈಫ್ ಜಾಕೆಟ್ಗಳು ಹಾಗೂ ವುಡ್ ಕಟ್ಟರ್ಗಳು, ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ನಾವು ಅದರ ಪರಿಶೀಲನೆ ನಡೆಸಿ ಅದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದೇವೆ. ಈ ಬಾರಿ 70 ಜನರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಸುಳ್ಯದ ಸಂಪಾಜೆ, ಸುಬ್ರಹ್ಮಣ್ಯದ ಸ್ನಾನಘಟ್ಟ, ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರ, ಬಂಟ್ವಾಳ, ಮುಲ್ಕಿ, ಮಂಗಳೂರಿನ 8 ಪ್ರಸಿದ್ಧ ಬೀಚ್ಗಳಲ್ಲಿ, ಪ್ರತಿ ಬೀಚ್ಗಳಲ್ಲಿ 2 ಶಿಫ್ಟ್ಗಳಲ್ಲಿ 2 ಪಾಳಿಗಳಲ್ಲಿ 2 ಗೃಹ ರಕ್ಷಕರು, ಅದು ಸೋಮೇಶ್ವರದಿಂದ ಹಿಡಿದು ಉಳ್ಳಾಳ, ಹಾಗೆ ತಣ್ಣೀರುಬಾವಿ, ಫಾತಿಮಾ ಬೀಚ್, ಪಣಂಬೂರು ಬೀಚ್, ಸಸೀತ್ಲ್ ಬೀಚ್, ಸುರತ್ಕಲ್ ಬೀಚ್, NITK ಬೀಚ್, ಹೀಗೆ ರೆಡ್ ರಾಕ್ ಬೀಚ್, ಹೀಗೆ ಎಲ್ಲ 8 ಬೀಚ್ಗಳಲ್ಲಿ 2 ಪಾಳಿಗಳಲ್ಲಿ ಗೃಹ ರಕ್ಷಕರು ಕೆಲಸ ನಿರ್ವಹಿಸಲಿಕ್ಕಿದ್ದಾರೆ.
ಮಳೆಗಾಲದಲ್ಲಿ ಸಮುದ್ರ ಬಹಳ ತೆರೆಗಳು ಎತ್ತರಕ್ಕೆ ಇರ್ತದೆ, ಬಹಳ ರಫ್ ಆಗಿರ್ತದೆ. ಪ್ರವಾಸಿಗರು ಮೋಜು ಮಾಡಲಿಕ್ಕೆ ಬಂದು ಅಪಾಯಕ್ಕೆ ಸಿಲುಕಿ ಹಾಕಿಕೊಳ್ತಾರೆ. ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ, ಅಗ್ನಿಶಾಮಕ ಇಲಾಖೆಯವರ ಸಹಕಾರದೊಂದಿಗೆ ನಾವು ಈ ಬೀಚ್ಗಳಲ್ಲಿ ಬೀಚ್ ಗಾರ್ಡ್ಗಳಾಗಿ ನಮ್ಮ ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಪ್ರವಾಸಿಗರನ್ನು ಎಚ್ಚರಿಸುವುದು, ಪ್ರವಾಸಿಗರನ್ನು ನೀರಿಗೆ ಇಳಿಯದಂತೆ ಮಾಡುವುದು ನಮ್ಮ ಹೋಮ್ ಗಾರ್ಡ್ಗಳ ಕರ್ತವ್ಯ. ಒಟ್ಟಿನಲ್ಲಿ ಅದೇ ರೀತಿ ನಮ್ಮಲ್ಲಿ ಇನ್ಫ್ಲೇಟಬಲ್ ಬೋಟ್, ನೆರೆ ಬಂದಾಗ ಈ ಗಾಳಿ ತುಂಬಿಸಿ ಓಡಿಸುವಂತಹ ಬೋಟ್ಗಳು ನಮ್ಮಲ್ಲಿ 6 ಬೋಟ್ಗಳಿದೆ. ಅದನ್ನು ನಾವು ಒಂದು ಮುಲ್ಕಿಯಲ್ಲಿ ಇಟ್ಟಿದ್ದೇವೆ, ಒಂದು ಮಂಗಳೂರಿನಲ್ಲಿ ನಾವು ರೆಡಿಯಾಗಿ ಇಟ್ಕೊಂಡಿದ್ದೇವೆ, ನಮ್ಮ ಬಸ್ಸಲ್ಲಿ ಲೋಡ್ ಮಾಡಿ ಇಟ್ಕೊಂಡಿರ್ತೇವೆ. ಅದೇ ರೀತಿ ಉಪ್ಪಿನಂಗಡಿಯಲ್ಲಿ 2 ಬೋಟ್ಗಳಿದೆ, ಸುಬ್ರಹ್ಮಣ್ಯ ಸ್ನಾನಘಟ್ಟದಲ್ಲಿ 1 ಬೋಟ್ ಇದೆ. ಯಾವಾಗ ನೆರೆ ಹಾನಿಯಾಗಿ ಜಾಸ್ತಿ ನೀರು ಬಂದಾಗ ಜನರನ್ನ ಶಿಫ್ಟ್ ಮಾಡಲಿಕ್ಕೆ, ತಕ್ಷಣವೇ ಸ್ಪಂದಿಸಲಿಕ್ಕೆ ನಾವು ಆಯಾ ಜಾಗದಲ್ಲಿ, ಆಯಕಟ್ಟಿನ ಪ್ರದೇಶಗಳಲ್ಲಿ, ನೆರೆ ಹಾವಳಿ ಆದಂತಹ ಪ್ರದೇಶಗಳಲ್ಲಿ ನಾವು ಈ ಬೋಟ್ಗಳನ್ನು ಇಟ್ಟಿದ್ದೇವೆ. ಒಟ್ಟಿನಲ್ಲಿ ಜನರ ಪ್ರಾಣಹಾನಿ ಮತ್ತು ಆಸ್ತಿ-ಪಾಸ್ತಿ ಹಾನಿ ಆಗದಂತೆ ನಮಗೆ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಯವರು ನಮಗೆ ಆದೇಶ ನೀಡಿದ್ದಾರೆ. ಕಳೆದ ವಾರ 2 ಬಾರಿ ಮೀಟಿಂಗ್ ನಡೆಸಿ ಸಕಲ ನಿರ್ದೇಶನಗಳನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ನಮಗೆ ಸಹಕಾರ ನೀಡುತ್ತಾ ಇದೆ. ಅದೇ ರೀತಿ ಅಗ್ನಿಶಾಮಕ ದಳದವರ ಜೊತೆ ಸೇರಿಕೊಂಡು ನಾವು ಗೃಹ ರಕ್ಷಕರು ಈ ಬಾರಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು, ಜನರ ಪ್ರಾಣ ರಕ್ಷಣೆ ಮತ್ತು ಜನರ ಆಸ್ತಿ-ಪಾಸ್ತಿ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಒಂದು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಲಿಕ್ಕಿದ್ದೇವೆ. ಎಲ್ಲರಿಗೂ ಶುಭ ಹಾರೈಕೆ. ಕೇಂದ್ರ ಕಚೇರಿದು ಒದಗಾಯಿನ ಬೋಟ್ ಬೊಕ್ಕ ಪ್ರವಾಹ ರಕ್ಷಣಾ ಸಾಮಗ್ರಿಲೇನು ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ದಿನೇಶ್ ರೆಗೂ ಒಪ್ಪಿಯಾಯಿರು. ತರಬೇತುದಾರರು ಮಹೇಶ್, ಉಳ್ಳಾಲ ಘಟಕಾಧಿಕಾರಿ ಶಿವಪ್ಪ ನಾಯಕ್, ಸುರತ್ಕಲ್ ಘಟಕಾಧಿಕಾರಿ ರಮೇಶ್, ಗೃಹ ರಕ್ಷಕರು ಸುನಿಲ್, ಗಿರೀಶ್, ದಿವಾಕರ್, ಜನಾರ್ದನ್, ಸಂತೋಷ್, ಮಂಜುನಾಥ್, ಜೀವನ್ ರಾಜ್ ಇಂಚಿತ್ತಿ ಗೃಹ ರಕ್ಷಕರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಮೌಕ್ಯದ ವೀಕ್ಷಕ ಬಾಂಧವರೇ, ಇಡೀ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲಿನ ಮುಗಿತಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪ್ಪಲ ತಗೊಂಡು ಪ್ಲೇ ಪೊಸಕೊರಲ್ 24x7.